ದೇವಸ್ಥಾನದಲ್ಲಿ ಕೊಡಿಮರ ಇರೋದು ಸಹಜ. ಆದ್ರೆ ಅಪರೂಪದಲ್ಲಿ ಅಪರೂಪ ಎಂಬಂತೆ ಇಲ್ಲೊಂದು ದೈವಸ್ಥಾನದಲ್ಲೂ ಕೊಡಿಮರವಿದೆ. ಆ ದೈವಸ್ಥಾನ ಯಾವುದು, ಅಲ್ಲಿನ ಕೊಡಿಮರ ಸಮರ್ಪಣಾ ಕಾರ್ಯಕ್ರಮ ಹೇಗೆ ನಡೆಯಿತು ಅನ್ನೋದರ ವರದಿ ಇಲ್ಲಿದೆ. ದೈವಸ್ಥಾನಗಳಲ್ಲಿ ಕೊಡಿಮರ ಕಾಣಸಿಗುವುದು ಅತಿ ವಿರಳ. ಆದರೆ ಅಪರೂಪದಲ್ಲಿ ಅಪರೂಪ ಎಂಬಂತೆ ಕಟಪಾಡಿಯ ಎಣೆಗುಡ್ಡೆ ಗರಡಿಯಲ್ಲಿ ಕೊಡಿಮರವನ್ನು ಹಿಂದಿನಿಂದಲೂ ಕಾಣಬಹುದು. ಅಂತಹ ಕಟಪಾಡಿ ಎಣೆಗುಡ್ಡೆ ಬ್ರಹ್ಮಬೈದರ್ಗಳ ಗರಡಿಗೆ ನೂತನ ಕೊಡಿಮರ ಸಮರ್ಪಣಾ ಕಾರ್ಯಕ್ರಮ ಭಾನುವಾರ ಸಂಜೆ ನಡೆಯಿತು. ಮುದರಂಗಡಿ ಜಂತ್ರ ಸಮೀಪ ನೂತನ ಕೊಡಿಮರವನ್ನು ಪೂಜೆ ಮಾಡಿ ಅದಮಾರು ಎರ್ಮಾಳು ರಾಷ್ಟ್ರೀಯ ಹೆದ್ದಾರಿಯ ಮಾರ್ಗವಾಗಿ ಕಟಪಾಡಿ ಬ್ರಹ್ಮಬೈದರ್ಗಳ ಗರಡಿಗೆ ತರಲಾಯಿತು. ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಸಮೀಪ ಅಲ್ಲಿಯ ಪ್ರಧಾನ ಅರ್ಚಕರು ವಿಶೇಷ ಪೂಜೆ ಸಲ್ಲಿಸಿದರು. ಕಟಪಾಡಿಯ ವಿನಯ್ ಬಲ್ಲಾಳ್ ಬ್ರಹ್ಮಬೈದರ್ಗಳ ಗರಡಿಗೆ ಕೊಡಿಮರವನ್ನು ದಾನವಾಗಿ ನೀಡಿದ್ದರು. ಒಡಿಲ್ದ ಮಾಡಿದ ಗರಡಿಯನ್ನು ಅನಾಧಿಕಾರ ಆರಾಧನೆ ಮಾಡಿದ ಮಟ್ಟ ಮತ್ತೊಂದಿಲ್ಲ. ಹಲವಾರು ತುಳುನಾಡದ ಹಲವಾರು ಗರಡಿಯಲ್ಲಿ ಜೀರ್ಣೋದ್ಧಾರ ಒಂದು ಪತ್ತಿನ ಸಂದರ್ಭಗಳು ಎಣಗುಡ್ಡೆ ಗರಡಿ ಜೀರ್ಣೋದ್ಧಾರ ಮಲ್ಪಡುವಂತಿನ ಸಂಕಲ್ಪ ಆಜಿ ಮಾಗಣದ ಭಕ್ತರನ್ನ ಈ ಭಕ್ತರನ್ನ ಆಶಯಕ್ಕೆ ಪೂರ್ವಕವಾದ ಎಂಕ್ಲು ಎಣಗುಡ್ಡೆ ಗರಡಿದು ಬೈದ್ಯರ್ಲನ ನುಡಿ ಪ್ರಕಾರ ಅಂಚನೆ ಅಗ್ಲ ಪಂಡಿ ಪ್ರಕಾರ ಅಷ್ಟಮಂಗಲ ಪ್ರಕಾರ ಪ್ರಶ್ನೆದಿದ್ದು ಹಲವಾರು ಕಾರ್ಯಕ್ರಮ ಮತ್ತೊಂದು ಬರ್ತದೆ. ಈತೆ ಕೊಡಿಮರನ್ನು ಎಂಕ್ಲು ಪಿಲಾರು ಮಜಲ್ ಬಿಟ್ಟು ಬೀಡಿದಾಗಲ್ಲ ಕುಟುಂಬಸ್ಥರನ್ನ ಸಹಕಾರಡು ಕಡಪಾಡಿ ಬುಡ್ದ ವಿನಯ್ ಬಳ್ಳಾಳರ ಸಹಕಾರಡು ಅಂಚನೆ ಪಾಂಗಾಳುಗುಡ್ಡ ಸುಧಾಕರ್ ಅಮ್ಮಿನ ಸಹಕಾರಡು ಈ ಕೊಡಿಮರ ಎಂಕಲು ಇನಿ ಬಹಳ ವಿಜೃಂಭಣೆಡು ಆಜೆ ಮಾಗಣ್ಣದ ಸಮಸ್ತ ಭಕ್ತರನ್ನ ಕೂಡಾಟಿಕೆಡು ಎಂಕಲ್ನ ಕಡಪಾಡಿ ಏಣುಗುಡ್ಡದ ಕೂಡುಕಟ್ಟದ ಗುರಿಕಾರರು ಗರಡಿ ಮನೆತನದಾಗಲು ಮಾತೆರು ಸೇರಿದು ವೈಭವ ಬತ್ತಲು. ಈ ವೈಭವದ ಕಾರ್ಯಕ್ರಮದಲ್ಲಿ ವಿನಯ್ ಬಲ್ಲಾಳ್, ಕಟಪಾಡಿ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು, ಊರಿನ ಗುರಿಕಾರರು, ಜನಪ್ರತಿನಿಧಿಗಳು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಧ್ವಜ ಮರವನ್ನು ತರುವಂಥ ಒಂದು ಶೋಭಾಯಾತ್ರೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ದೂರದ ಪಿಲಾರು ಗ್ರಾಮದ ಮಜಲಬೆಟ್ಟು ಅನ್ನುವಂಥ ಮಜಲಬೆಟ್ಟು ಬೀಡಿನ ಸ್ಥಳದಲ್ಲಿರುವಂತಹ ಆ ಒಂದು ಮರವನ್ನು ಇವತ್ತು ತರುವಂಥ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದಂಥ ವಿಶೇಷವಾಗಿ ಎಲ್ಲ ಸ್ತ್ರೀಶಕ್ತಿ ಸಂಘಗಳು, ಈ ನಮ್ಮ ಊರಿನ ವಿವಿಧ ಸಂಘ ಸಂಸ್ಥೆಗಳು ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿವೆ. ಹಾಗೆಯೇ ಇಲ್ಲಿರುವಂತಹ ಗರಡಿ ಜವಣಿಯರ ತಂಡ ಹಾಗೆಯೇ ಊರಿನ ಗುರಿಕಾರರು ಕೂಡ ಸಹಕಾರವನ್ನು ಕೊಟ್ಟು ಈ ಒಂದು ಶೋಭಾಯಾತ್ರೆಯನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮೆರವಣಿಗೆಯಲ್ಲಿದ್ದ ಕಳಸ ಹಿಡಿದ ಮಹಿಳೆಯರ ಗುಂಪು ಚಂಡೆ ವಾದನ, ಹುಲಿವೇಷ ಮೆರವಣಿಗೆಗೆ ವಿಶೇಷ ರಂಗನ್ನು ನೀಡಿ ತುಳುನಾಡಿನ ಆಚರಣೆಗಳು ಎಷ್ಟು ಸುಂದರ ಎಂಬುದನ್ನು ತೋರಿಸಿಕೊಟ್ಟಿತು. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.